ಬಿಸಿಲಿಗೆ ಕಪ್ಪಾಗಿರುವಂಥ ಡಲ್ಲಾಗಿರುವಂಥ ಮುಖವನ್ನು ತಕ್ಷಣ ಗ್ಲೋ ಆಗೋ ಥರ ಮಾಡೋದು ಹೇಗೆ? ಈ ಸಿಂಪಲ್ ಆಗಿರುವಂಥ ಫೇಸ್ ಪ್ಯಾಕನ್ನು ಮಾಡಿಕೊಂಡು ನೀವು ಒಂದು ಸರಿ ಹಚ್ಚಿದರೆ ಸಾಕು. ಇದು ಎಷ್ಟು ಸಿಂಪಲ್ ಆಗಿರುವಂಥ ಫೇಸ್ ಪ್ಯಾಕ್ ಅಂತಂದರೆ ಇದರ ರಿಸಲ್ಟ್ ನೋಡಿದರೆ ಖಂಡಿತವಾಗ್ಲೂ ಶಾಕ್ ಆಗ್ತೀರಾ. ಯಾಕಂತಂದರೆ ನಿಮಗೆ ಎಷ್ಟೇ ಡಲ್ ಇದ್ರೂ ಒಂದು ಸರಿ ಹಚ್ಚಿದರೆ ಸಾಕು, ಇಮ್ಮಿಡಿಯೇಟ್ ಆಗಿ ನಿಮಗೆ ಗ್ಲೋ ಆಗೋ ಥರ ಆಗುತ್ತೆ. ಇನ್ಸ್ಟೆಂಟಾಗಿ ನಿಮಗೆ ಬ್ರೈಟ್ನೆಸ್ಸನ್ನು ಕೊಡುತ್ತೆ, ಮುಖನ ಸಾಫ್ಟಾಗಿ ಮಾಡುತ್ತೆ, ಸ್ಮೂತಾಗಿ ಮಾಡುತ್ತೆ. ಬಿಸಿಲಿಗೆ ಓಡಾಡಿ ಮುಖದಲ್ಲಿ ಏನಾದರೂ ಸನ್ಬರ್ನ್ ಇರುತ್ತಲ್ಲೋ, ಮುಖ ಕಪ್ಪಾಗಿರುತ್ತಲ್ವ, ಅದನ್ನ ಕಮ್ಮಿ ಮಾಡುತ್ತೆ. ಟೋಟಲಾಗಿ ನಿಮಗೆ ರಿಸಲ್ಟ್ ನಂಬಕ್ಕಾಗಲ್ಲ, ಅಷ್ಟು ಅದ್ಭುತವಾಗಿರುವಂಥ ಫಲಿತಾಂಶ ಕೊಡುತ್ತೆ. ಒಂದ್ಸರಿನ ಖಂಡಿತವಾಗ್ಲೂ ಟ್ರೈ ಮಾಡಿ. ನೀವು ಎಲ್ಲಾದರೂ ಫಂಕ್ಷನ್ಗೆ ಇವೆಂಟ್ಗೆ ಹೋಗಬೇಕು ಅಂತಂದರೆ ಒಂದು ಅರ್ಧ ಗಂಟೆ ಮುಂಚೆ ನೀವು ಇದನ್ನು ಟ್ರೈ ಮಾಡ್ಬೋದು. ನಿಮಗೆ ಫೇಶಿಯಲ್ ಮಾಡಿದ ಥರನೇ ಗ್ಲೋ ಮತ್ತು ಸಾಫ್ಟ್ನೆಸ್ಸನ್ನು ಕೊಡುತ್ತೆ. ನೀವು ಬಿಸಿಲಿಗೆ ತುಂಬ ಓಡಾಡಿ ಹೊರಗಡೆಯಿಂದ ಬಂದ ನಂತರ ಮುಖ ಕಪ್ಪಾಗಿದೆ ಅಥವಾ ಡಲ್ ಆಗಿದೆ ಅಂತಂದ್ರೂ ಕೂಡ ಇದನ್ನೊಂದ್ಸರಿ ಟ್ರೈ ಮಾಡ್ಬೋದು. ಯಾಕಂತಂದರೆ ಅಂಥ ಅದ್ಭುತವಾಗಿರುವಂಥ ರಿಸಲ್ಟನ್ನು ಕೊಡುತ್ತೆ. ಇದು ಮನೆಯಲ್ಲೇ ಇರುವಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸನ್ನು ಉಪಯೋಗ ಮಾಡ್ಕೊಂಡು ಮಾಡ್ಬೋದು. ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ. ಮೊದಲಿಗೆ 1 ಚಮಚದಷ್ಟು ಪ್ಯೂರ್ ಆಗಿರುವಂಥ ಅಲೋವೆರಾ ಜೆಲ್ಲನ್ನು ಒಂದು ಬೌಲಿಗೆ ಹಾಕ್ಕೊಳ್ಳಿ. ನಿಮಗೆ ಪ್ಯೂರ್ ಆಗಿರುವಂಥ ಅಲೋವೆರಾ ಜೆಲ್ಲದು ಲಿಂಕ್ ಬೇಕು ಅಂತಿದ್ರೆ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೇನೆ. ಹಾಗೆಯೇ 1 ಚಮಚದಷ್ಟು ಪ್ಯೂರ್ ಆಗಿರುವಂಥ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಮೊಸರು, ಇಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಲೋವೆರಾ ಜೆಲ್ ಸ್ಕಿನ್ನನ್ನು ಸೂತನ್ ಮಾಡುತ್ತೆ, ಗ್ಲೋನೆಸ್ಸನ್ನು ಕೊಡುತ್ತೆ. ಕರ್ಡ್ ಕೂಡ ಅಷ್ಟೇ ನಿಮಗೆ ಮುಖಕ್ಕೆ ಹೈಡ್ರೇಟ್ ಆಗಿ ಮಾಡುತ್ತೆ, ಮಾಯ್ಶ್ಚರೈಸ್ಡ್ ಆಗಿ ಇಡಲಿಕ್ಕೂ ಹೆಲ್ಪ್ ಮಾಡುತ್ತೆ. ಅಕ್ಕಿ ಹಿಟ್ಟು ಸ್ಕಿನ್ನನ್ನು ಬ್ರೈಟನ್ ಮಾಡುತ್ತೆ, ಟ್ಯಾನ್ ಇದೆಲ್ಲ ಇದ್ದರೆ ರಿಮೂವ್ ಮಾಡುತ್ತೆ. ಇವಾಗ ಇದರ ಪೇಸ್ಟನ್ನು ಮಾಡ್ಕೊಂಡು ಮುಖನ ತೊಳ್ಕೊಂಡು ಕ್ಲೀನಾಗಿ ಮುಖಕ್ಕೆ ಹಚ್ಚಿಬಿಟ್ಟು ಕುತ್ತಿಗೆಗೆ ಹಚ್ಬೋದು, ಕೈಗೂ ಹಚ್ಬೋದು. ನಿಮ್ಮ ಮುಖಕ್ಕೆ ಇನ್ಸ್ಟೆಂಟಾಗಿ ಗ್ಲೋ ಕೊಡಲಿಕ್ಕೆ, ಫ್ರೆಶ್ನೆಸ್ ಕೊಡಲಿಕ್ಕೆ ಮತ್ತು ಬ್ರೈಟ್ ಮಾಡೋದಕ್ಕೆ ಇದು ತುಂಬ ಅಂತಂದರೆ ತುಂಬ ಪರಿಣಾಮಕಾರಿ ಮತ್ತು ಎಲ್ರಿಗೂ ತುಂಬಾ ಸೇಫ್ ಆಗಿರುವಂಥ ಒಂದು ಸಿಂಪಲ್ ಫೇಸ್ ಪ್ಯಾಕ್. ನೀವಿನ ಮುಖಕ್ಕೆ ಹಚ್ಕೊಂಡು ಕ್ಲೀನಾಗಿ ಒಂದು 7ರಿಂದ 10 ನಿಮಿಷ ಬಿಟ್ಬಿಡ್ಬೋದು. ಅದಾದ ನಂತರ ಮುಖಕ್ಕೆ ಸ್ವಲ್ಪ ನೀರನ್ನು ಚಿಮುಕಿಸ್ಕೊಂಡು ಕ್ಲೀನಾಗಿ ಸ್ಕ್ರಬ್ ಮಾಡಬೇಕು. ಸ್ಕ್ರಬ್ ಮಾಡೋದು ಅಂತಂದರೆ ತಿಕ್ಕಿ ತೊಳೆಯೋದಲ್ಲ, ಲೈಟಾಗಿ ಸ್ಕ್ರಬ್ ಮಾಡಿ ಒಂದು 2 ನಿಮಿಷ. ಅದಾದ ನಂತರ ತಣ್ಣಗಿನ ನೀರಲ್ಲಿ ಅಥವಾ ಕ್ಲೀನಾಗಿರುವಂಥ ನೀರಲ್ಲಿ ಮುಖನ ತೊಳ್ಕೊಳ್ಳಿ. ಬಿಸಿ ನೀರನ್ನು ಉಪಯೋಗ ಮಾಡಬೇಡಿ. ಮುಖ ಒರೆಸಿದಾದ ನಂತರ ಒಳ್ಳೆಯ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಿಕೊಳ್ಳಿ. ನಿಮ್ಮ ಮುಖ ಸೇಫಾಗಿರಬೇಕು. ಹೊರಗಡೆ ಸೂರ್ಯನ ಬಿಸಿಲಿಗೆ ಹೋಗುವಾಗಲೂ ಮುಖ ಡಲ್ ಆಗಬಾರ್ದು ಅಂತಿದ್ರೆ ನೀವು ಸನ್ಸ್ಕ್ರೀನ್ ಲೋಷನನ್ನು ಮರೆಯದೆ ಅಪ್ಲೈ ಮಾಡಬೇಕು. ಸೆಕೆಂಡ್ ಟೈಮಲ್ಲಿ ಒಳ್ಳೆಯ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಲೋಷನನ್ನು ನೀವು ಮರೆಯದೆ ಅಪ್ಲೈ ಮಾಡಿ. ಆದಷ್ಟು ಜೆಲ್ ಬೇಸ್ಡ್ ಲೈಟ್ ವೆಯ್ಟ್ ಆಗಿರುವಂಥ ಮಾಯ್ಶ್ಚರೈಸರ್, ಲೈಟ್ ವೆಯ್ಟ್ ಆಗಿರುವಂಥ ಸನ್ಸ್ಕ್ರೀನ್ ಲೋಷನನ್ನು ನೀವು ಸೆಕೆಂಡ್ ಟೈಮಲ್ಲಿ ಹಾಕಿದರೆ ನಿಮಗೆ ಕಂಫರ್ಟಬಲ್ ಆಗಿರುತ್ತೆ. ಜಾಸ್ತಿ ಗ್ರೀಸಿ ಕ್ರೀಮಿ ಟೈಪ್ ಇದನ್ನು ಹಾಕಿದರೆ ಏನಾಗುತ್ತೆ, ನಮಗೊಂದು ಸ್ವಲ್ಪ ಇರಿಟೇಷನ್ ಆಗುತ್ತೆ. ಮಿನಿಮಲಿಸ್ಟ್ ಅವ್ರದ್ದು ಕೂಡ ತುಂಬ ಲೈಟ್ ವೆಯ್ಟ್ ಆಗಿ ಬರುತ್ತೆ. ಅವ್ರದ್ದು ಮಾಯ್ಶ್ಚರೈಸರ್ ಕೂಡ ಇದೆ, ಹಾಗೆಯೇ ಸನ್ಸ್ಕ್ರೀನ್ ಲೋಷನಲ್ಲಿ ಕೂಡ ಇದೆ. ನಾನು ರೆಗ್ಯುಲರಾಗಿ ಅದನ್ನೇ ಉಪಯೋಗ ಮಾಡೋದು, ಯಾಕಂತಂದರೆ ಅದು ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ ಮತ್ತು ನಂದು ಆಯಿಲ್ ಸ್ಕಿನ್ ಆಗಿರೋದ್ರಿಂದ ಅದು ತುಂಬ ಚೆನ್ನಾಗಿ ನನಗೆ ಅಂದರೆ ಸೂಟ್ ಆಗ್ತಾ ಇದೆ. ನಿಮಗೆ ಫಿಕ್ಸ್ ಡರ್ಮ ಶ್ಯಾಡೋ ಬರುತ್ತೆ, ಮಿನಿಮಲಿಸ್ಟ್ ಅವ್ರದ್ದು ಬರುತ್ತೆ, ತುಂಬ ಒಳ್ಳೊಳ್ಳೆಯ ಬ್ರ್ಯಾಂಡ್ಗಳದ್ದು ಇದೆ. ಕೆಲವೊಂದ್ರದ್ದು ಬೇಕಾದರೆ ಲಿಂಕ್ ಈ ವಿಡಿಯೋದಲ್ಲಿ ಹಾಕಿರ್ತೀನಿ. ನಿಮ್ಮ ಸ್ಕಿನ್ ಟೈಪ್ ಯಾವುದು ನೋಡಿಕೊಂಡು ಬೈ ಮಾಡಿ. ಸೆಟಫಿಲ್ ಅವ್ರದ್ದು ಕೂಡ ಎಲ್ಲ ಸ್ಕಿನ್ ಟೈಪ್ ಅವರಿಗೂ ಆಗುತ್ತೆ, ಅಂದರೆ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನ್. ನೀವು ಅದರಲ್ಲಿ ಸನ್ಸ್ಕ್ರೀನ್ ಲೋಷನ್ ಅಂತಂದರೆ ಯಾವಾಗಲೂ SPF 50 ಇರೋದನ್ನೇ ಇವಾಗ ಬಳಸಿ. ಬಿಸಿಲು ಜಾಸ್ತಿ ಇರೋದ್ರಿಂದ ನಾವು 50+ ಇರೋದನ್ನೇ ಬಳಸಬೇಕು. ಅದಕ್ಕಿಂತ ಕಮ್ಮಿ 25 ಎಲ್ಲ ಇವಾಗ ನಾಟಲ್ಲ, ಯಾಕಂತಂದರೆ ಸಾಕಾಗಲ್ಲ. ತುಂಬ ಹೊತ್ತು ಬಿಸಿಲಲ್ಲಿ ಇರ್ತೀರಂತಂದರೆ ನೀವು ಪದೇ ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡಬೇಕು. 3 ಗಂಟೆಗೆ ಒಂದ್ಸರಿ ಅಥವಾ 4 ಗಂಟೆಗೆ ಒಂದ್ಸರಿ ಮುಖನೊಂದ್ಸರಿ ಕ್ಲೀನ್ ಮಾಡಿಕೊಂಡು ನೀರಿಂದ ಅಥವಾ ವೈಪ್ಸಿಂದ ಕ್ಲೀನ್ ಮಾಡಿಕೊಂಡು ಮತ್ತೆ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳೇಬೇಕು. ಇದೆರಡನ್ನು ಮರೆತರೆ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗೋದು ಪಕ್ಕ. ಅದಕ್ಕೆ ಸೊಲ್ಯೂಷನೇ ಇಲ್ಲ. ನಿಮ್ಗೆ ಸೊಲ್ಯೂಷನ್ ಅಂತಂದರೆ ಒಂದೇ, ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳೋದು, ಮಾಯ್ಶ್ಚರೈಸರ್ ಹಚ್ಕೊಳ್ಳೋದು. ಎಷ್ಟು ನೀವು ನಿಮ್ಮ ಸ್ಕಿನ್ನನ್ನು ಕ್ಲೀನಾಗಿ ಪ್ರೊಟೆಕ್ಟ್ ಮಾಡಿಕೊಂಡು ಮೇಂಟೈನ್ ಮಾಡ್ತೀರಾ, ನಿಮ್ಮ ಸ್ಕಿನ್ ನಿಮ್ಮ ಮುಖ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಹೇಗೆಗೂ ನಾವು ಮೇಂಟೈನ್ ಮಾಡಿ ನನ್ನ ಸ್ಕಿನ್ ಚೆನ್ನಾಗಿಲ್ಲ, ಡ್ರೈ ಆಗುತ್ತೆ, ಪಿಂಪಲ್ಸ್ ಬೀಳುತ್ತೆ, ರ್ಯಾಷಸ್ ಬೀಳುತ್ತೆ ಅಂತಂದರೆ ಅದಕ್ಕೆ ನಾವೇ ಜವಾಬ್ದಾರಿ ಆಗ್ತೀವಿ. ಯಾಕಂತಂದರೆ ನಾವು ಮೇಂಟೈನ್ ಮಾಡಲ್ಲ ಅಥವಾ ನೀಟಾಗಿ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡಲ್ಲ. ಇನ್ನೊಂದು ಏನಂತಂದರೆ ಏನಾದರೂ ಮುಖಕ್ಕೆ ಹಚ್ಚೋಕ್ಕೆ ಮುಂಚೆ ಈವನ್ ನಾನು ಹೇಳಿರುವಂಥ ಮನೆಮದ್ದು ಕೂಡ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಇದು ಆಲ್ಮೋಸ್ಟ್ ಎಲ್ಲ ಸ್ಕಿನ್ ಟೈಪ್ ಅವರಿಗೆ ಸೇಫ್. ಆದರೆ ತುಂಬ ನಿಮ್ಮದು ಆಯಿಲಿ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್ ಅಂತಂದರೆ ಒಂದ್ಸರಿ ಪ್ಯಾಚ್ ಟೆಸ್ಟ್ ಮಾಡಿಕೊಂಡೆ ಇದನ್ನ ಹಚ್ಕೊಳ್ಳಿ. ಕೆಲವರಿಗೆ ಅಂತಂದರೆ ಅಕ್ಕಿ ಹಿಟ್ಟಿರ್ಬೋದು ಅಥವಾ ಮೊಸರು ಇರ್ಬೋದು, ಅಷ್ಟೊಂದು ಅಂದರೆ ತುಂಬ ಆಯಿಲ್ ಇದ್ದರೆ ಸ್ವಲ್ಪ ಬ್ರೇಕ್ಔಟ್ಸ್ ಆಗ್ಬೋದು. ನಾರ್ಮಲ್ ಮತ್ತು ಡ್ರೈ ಸ್ಕಿನ್ ಅವರಿಗೆ, ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಆರಾಮ್ಸೆ ಉಪಯೋಗ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ಯೂಶ್ವಲಾಗಿ ಟ್ರೈ ಮಾಡ್ತಾ ಇರ್ತೇನೆ. ಯಾಕಂತಂದರೆ ಅಕ್ಕಿ ಹಿಟ್ಟಿರ್ಬೋದು ಅಥವಾ ನಿಮಗೆ ಅಲೋವೆರಾ ಜೆಲ್ ಇರ್ಬೋದು ಅಥವಾ ಕರ್ಡ್ ಇರ್ಬೋದು, ನಿಮ್ಮ ಸ್ಕಿನ್ನ ಗ್ಲೋ ಮಾಡಲಿಕ್ಕೆ, ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡಿ ಸ್ಕಿನ್ನನ್ನು ಅಂದರೆ ಬ್ರೈಟ್ ಮಾಡೋದಕ್ಕೆ, ಸಾಫ್ಟ್ ಮಾಡೋದಕ್ಕೆ, ಹೈಡ್ರೇಟ್ ಆಗಿ ಇಡೋದಕ್ಕೆ ಎಲ್ಲದಕ್ಕೂ ತುಂಬ ಒಳ್ಳೆಯದು. ಇದರಲ್ಲಿ ಒಳ್ಳೊಳ್ಳೆಯ ಅಂಶಗಳಿದೆ. ನಿಮಗೆ ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೇನೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ಲರಿಗೂ.